ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತ ಗ್ರಂಥದಿಂದ ಮುಕ್ತಿಗೆ ಭಕ್ತಿಯ ಯುಕ್ತಿ ಸಾಧನೆ ಅನ್ನುವ ವಿಚಾರವನ್ನು ನೋಡ್ತಾ ಇದ್ದೋ. ಅದರಲ್ಲಿ ನಾರದರು ಭಕ್ತಿ ಅಥವಾ ಅನನ್ಯ ಪ್ರೇಮದ ಮಹಿಮೆ ಹೇಗಿರ್ತದೆ ಅನ್ನೋದನ್ನು ವಿವರಣೆ ಕೊಟ್ಟಿದ್ದಾರೆ. ಪ್ರೇಮ ಸ್ವರೂಪವಾದ ಭಕ್ತಿಯ ಮಹಿಮೆಯು ಇಂತಹುದೆಂದು ವರ್ಣಿಸಲು ಆಗದ ಮಾತು. ಪ್ರೇಮ ಸ್ವರೂಪವಾದ ಭಕ್ತಿ ಮಹಿಮೆ ಇಂಥದ್ದು ಅಂತ ಹೇಳಕ್ಕೆ ಸಾಧ್ಯವೇ ಇಲ್ವಂತೆ. ಅದೆಂಗೆ ಅಂದರೆ, ಮೂಕನು ಪದಾರ್ಥದ ರುಚಿಯನ್ನು ನೋಡಿದಂತೆ. ಮೂಕನಾದವನು ಒಳ್ಳೆ ಪದಾರ್ಥವನ್ನು ರುಚಿ ನೋಡಿರ್ತಾನೆ, ಆದರೆ ಅವನೇನೇ ಕೈ ಕಾಲು ನಟನೆಯನ್ನು ಮಾಡಿದರೂ ಕೂಡ ಅದರ ಅನುಭವವನ್ನು ವರ್ಣಿಸಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಮೂಕನು ರುಚಿ ನೋಡಬಲ್ಲ, ಅನುಭವಿಸಬಲ್ಲ, ಆದರೆ ಅದನ್ನು ತಿಳಿಯ ಹೇಳಲಾರ. ಅದರಂತೆಯೇ ಭಕ್ತಿಯ ಆನಂದ ಅನುಭವದ ಮಹಿಮೆ. ಇಂತಹ ಬ್ರಹ್ಮಾನಂದದ ಮಹಿಮೆಯು ಎಲ್ಲಿಯೋ ಒಬ್ಬೊಬ್ಬನಲ್ಲಿ ಪ್ರಕಾಶಿಸುತ್ತದೆ. ಪ್ರಹ್ಲಾದ, ಧ್ರುವ, ಗೋಪಿಕಾ ಸ್ತ್ರೀಯರು, ಅಕ್ರೂರ ಮತ್ತು ವಿದುರ ಇವರು ಭಕ್ತಿಯ ಫಲವಾದ ಬ್ರಹ್ಮಾನಂದವನ್ನು ಅನುಭವಿಸಿ ಅದನ್ನು ಹೊರಹೊಮ್ಮಿಸಿದವರಲ್ಲಿ ಕೆಲವರು ಮಾತ್ರ. ಈ ಪ್ರೇಮ ಸ್ವರೂಪವು ಸತ್ವ, ರಜಸ್ಸು, ತಮಸ್ಸು ಗುಣಗಳಿಂದ ದೂರವಾದದ್ದು, ಆಶಾರಹಿತವಾದದ್ದು, ಕ್ಷಣ ಕ್ಷಣಕ್ಕೂ ಬೆಳೆಯುವಂಥದ್ದು, ಅವಿಚ್ಛಿನ್ನ ಅಂದರೆ ಅಖಂಡವಾದದ್ದು, ಎಡೆಬಿಡದೆ ಒಂದೇ ಸಮನಾಗಿ ಪ್ರವಹಿಸುವಂಥದ್ದು ಈ ಪ್ರೇಮ ಪ್ರವಾಹ. ಆದರೂ ಇದು ಬಹಳ ಸೂಕ್ಷ್ಮ, ಅಂದರೆ ಅತಿ ಸಣ್ಣ ಸ್ವರೂಪವುಳ್ಳದ್ದು ಮತ್ತು ಸ್ವಾನುಭವವೆಂಬ ಅಳತೆ ಕೋಲಿನಿಂದ ಮಾತ್ರ ಅಳೆಯಲು ಉಳ್ಳದ್ದು. ಈ ಭಕ್ತಿಯನ್ನು ಯಾವುದರಿಂದ ಅಳೆಯಬಹುದು? ಸ್ವ ಅನುಭವ ಎಂಬ ಅಳತೆ ಕೋಲಿನಿಂದ ಮಾತ್ರ ಅಳೆಯಲ್ಪಡ್ತಕ್ಕಂಥದ್ದು. ಅಂದರೆ ಅನುಭವ ವೇದ್ಯವಲ್ಲದ ಬೇರೆ ರೀತಿಯಲ್ಲಿ ಬಣ್ಣಿಸಲು ಸಾಧ್ಯವಿಲ್ಲದ್ದು. ಇಂತಹ ಬ್ರಹ್ಮಾನಂದ ಸ್ವರೂಪವಾದ ಪರಮಾತ್ಮ ಸಾಕ್ಷಾತ್ಕಾರವನ್ನು ಪಡೆದವನು ಆ ಪರಮಾತ್ಮ ಸ್ವರೂಪವನ್ನು ಎಲ್ಲೆಲ್ಲಿಯೂ ಹೊರಗೂ ಒಳಗೂ ಕಾಣುತ್ತಿರುತ್ತಾನೆ. ಅವನು ಕೇಳುವುದೆಲ್ಲವೂ ಆ ಪರಮಾತ್ಮ ಸಂಬಂಧವಾದ ವಿಷಯಗಳೇ ಹೌದು. ಅವನಾಡುವ ಮಾತುಗಳೆಲ್ಲವೂ ಆ ಪರಮಾತ್ಮ ಸಂಬಂಧದ ವಿಷಯಗಳೇ. ಅವನು ಏನು ಕೇಳಿದ್ರೂ ಪರಮಾತ್ಮನ ಸಂಬಂಧಪಟ್ಟ ವಿಷಯಗಳೇ ಅವನ ಕಿವಿಗೆ ಬೀಳ್ತಾ ಇರ್ತವೆ. ಅವನು ಏನು ಮಾತಾಡಿದ್ರೂ ಪರಮಾತ್ಮನ ವಿಚಾರವನ್ನೇ ಮಾತಾಡ್ತಿರ್ತಾನೆ. ಆ ಪರಮಾತ್ಮನ ಸಂಬಂಧದ ವಿಷಯಗಳೇ ಆಗಿರ್ತವೆ. ಅಲ್ಲದೆ ಅವನ ಮನಸ್ಸು ತದೇಕ ಧ್ಯಾನಪರವಾಗಿರುತ್ತದೆ. ಇದಕ್ಕೆ ತಾಯಿಯ ಗರ್ಭದಲ್ಲಿರುವಾಗಲೇ ಬ್ರಹ್ಮಜ್ಞಾನೋಪದೇಶವನ್ನು ಪಡೆದ ಪ್ರಹ್ಲಾದ ಕುಮಾರನೇ ಯುಕ್ತವಾದ ಉದಾಹರಣೆ ಪೂರ್ವಕವಾದ ನಿದರ್ಶನ. ಪ್ರಹ್ಲಾದನಿಗೆ ತಾಯಿ ಗರ್ಭದಲ್ಲಿದ್ದಾಗಲೇ ನಾರದರು ಬ್ರಹ್ಮಜ್ಞಾನೋಪದೇಶವನ್ನು ಮಾಡಿದ್ರು. ಅವನು ಯಾವಾಗಲೂ ಹರಿ 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 ನಾರಾಯಣ ಅಂತಲೇ ಇರ್ತಿದ್ದ. ಅವನು ಕುಂತ್ರೆ ನಿಂತರೆ ಹರಿಧ್ಯಾನವನ್ನೇ ಮಾಡ್ತಾ ಇದ್ದ. ಸತ್ವ, ರಜಸ್ಸು, ತಮಸ್ಸು ಗುಣಗಳ ಸೋಂಕು ಇರದ ಪರಮ ಪ್ರೇಮರೂಪವಾಗಿರುವುದೇ ನಿಜವಾದ ಭಕ್ತಿ. ಇದು ಪರಮಾನಂದ ಸ್ವರೂಪವೇ ಹೌದು. ಪರಮಾನಂದ ಸ್ವರೂಪ ಯಾವುದು? ನಿಜವಾದ ಭಕ್ತಿ ಎಂದು ಭಕ್ತಿ ಸ್ವರೂಪವನ್ನು ಈ ಹಿಂದೆ ವರ್ಣಿಸಿದೆ. ಅಲ್ಲದೆ ಈ ತ್ರಿಗುಣಗಳಿಂದ ಕೂಡಿದ ಪ್ರೇಮಕ್ಕೂ ಭಕ್ತಿ ಎಂದೇ ಹೆಸರು. ಈ ಮೂರು ಗುಣಗಳಿಂದ ಕೂಡಿರುವುದಕ್ಕೂ ಭಕ್ತಿ ಅಂತ ಹೆಸರು. ಮೂರು ಗುಣಗಳಿಂದ ವರ್ಜಿತವಾದ ನಿರ್ಮಲವಾದ ಪ್ರೇಮವೂ ಕೂಡ ಭಕ್ತಿಯೇ. ಆದರೆ ಇಂತಹ ಭಕ್ತಿಯನ್ನು ಗೌಣ ಭಕ್ತಿ ಎಂದು ಹೇಳುತ್ತಾರೆ. ಈ ಗೌಣ ಭಕ್ತಿಯ ವಿವರಣೆಯನ್ನು ಕೂಡ ನಾರದರು ತಮ್ಮ ಈ ಮುಂದಿನ ಸೂತ್ರದಲ್ಲಿ ಪ್ರತಿಪಾದಿಸುತ್ತಾರೆ. ಗೌಣ ಭಕ್ತಿ ಅಂದರೆ ಗುಣಗಳಿಂದ ಕೂಡಿರ್ತಕ್ಕಂಥದ್ದು. ಅದೆಂಗೆ ಅಂದರೆ ಗೌಣ ಭಕ್ತಿಯು ಸಾಮಾನ್ಯತರವಾದದ್ದು. ಇದು ಗುಣಭೇದದಿಂದ, ಅಂದರೆ ಸತ್ವ, ರಜಸ್ತಮ ಗುಣರೂಪವಾದ ಮತಭೇದಗಳಿಂದ ಮತ್ತು ಆರ್ತಾದಿ ಭೇದಗಳಿಂದ, ಅಂದರೆ ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಎಂದು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಆರ್ತ, ಜಿಜ್ಞಾಸು ಮತ್ತು ಅರ್ಥಾರ್ಥಿ ಎಂಬ ಈ ಮೂರು ಭೇದಗಳಿಂದ ಮೂರು ವಿಧವಾಗಿರುತ್ತದೆ. ಅಂದರೆ ಗೌಣ ಭಕ್ತಿಯಲ್ಲಿ ಸಾತ್ವಿಕಿ, ರಾಜಸಿ ಮತ್ತು ತಾಮಸಿ ಭಕ್ತಿ ಎಂದು ಜಿಜ್ಞಾಸುಗಳು, ಅರ್ಥಾರ್ಥಿಗಳು ಮತ್ತು ಆರ್ತರು ತೋರಿಸುವ ಭಕ್ತಿಗಳು ಕ್ರಮವಾಗಿ ಈ ಮೂರು ಬಗೆಗೆ ಸೇರಿದವೆಂದು ಹೇಳಿರುತ್ತಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಆರ್ತಿ, ಅರ್ಥಾರ್ಥಿ, ಜಿಜ್ಞಾಸು ಮತ್ತು ಜ್ಞಾನಿ 4 ವಿಧದ ಭಕ್ತರಿರ್ತಾರೆ. ಅದರಲ್ಲಿ 4 ಜನರು ಕಂಡ್ರೂ ನನಗೆ ಪ್ರೀತಿ, ಯಾಕಂದರೆ 4 ಜನನು ಒಂದಲ್ಲ ಒಂದು ವಿಧದಲ್ಲಿ ನನ್ನನ್ನೇ ಭಜಿಸ್ತಾ ಇರ್ತಾರೆ ಅಂತ. ಆದ್ದರಿಂದ ಇಲ್ಲಿ ಅವುಗಳನ್ನು ಹೇಳ್ತಾ ಇದ್ದಾರೆ. ಇವು ಗುಣಗಳಿಂದ ಕೂಡಿರ್ತವೆ.
ಇದರಲ್ಲಿ ಮುಂದಿನ ಭಕ್ತಿಗಳಿಗಿಂತಲೂ ಮೊದಲು ಹೇಳಿದ ಭಕ್ತಿಗಳು ಶ್ರೇಷ್ಠಗಳು. ಅಂದರೆ ಸಾತ್ವಿಕ ಭಕ್ತಿಯು ರಾಜಸವು ತಾಮಸಕ್ಕಿಂತಲೂ ಕ್ರಮಕ್ರಮವಾಗಿ ಉತ್ತಮವೆಂದು, ಅದರಂತೆಯೇ ಜಿಜ್ಞಾಸುವಿನ ಭಕ್ತಿಯು ಅರ್ಥಾರ್ಥಿ ಅಂದರೆ ಪ್ರಯೋಜನ ಅಪೇಕ್ಷೆಯಿಂದ ತೋರಿಸುವ ಭಕ್ತಿ ಇದೆಯಲ್ಲ. ಅರ್ಥಾರ್ಥಿ ಅಂದ್ರೇನು? ನೀನು ನನಗೆ ಒಳ್ಳೇದು ಮಾಡು, ನಾನು ನಿನಗೆ ಅಭಿಷೇಕ ಮಾಡಿಸ್ತೀನಿ, ಕಿರೀಟ ಮಾಡಿಸ್ತೀನಿ, ಯಜ್ಞ ಮಾಡಿಸ್ತೀನಿ, ಯಾಗ ಮಾಡಿಸ್ತೀನಿ, ಇದು ಅರ್ಥಾರ್ಥಿ. ಆರ್ತಿ ಅಂದ್ರೇನು? ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ, ಓ ಪರಮಾತ್ಮ ನನ್ನ ಜೀವನದಲ್ಲಿ ಹೊಡೆತ ತಡ್ಕೊಳಕ್ಕಾಗ್ತಾಯಿಲ್ಲ ಅಂತ ಇವನು ಆರ್ತಿ. ಕಷ್ಟ ಬಂದಾಗ ಬಾಯಿ ಬಿಡ್ಕೊಳ್ಳೋನು ಅವನು. ಇವ್ರುಗಳ ಭಕ್ತಿ ಈ ಥರ ಇರ್ತದೆ. ಆರ್ತನ ಭಕ್ತಿಗಿಂತಲೂ ಶ್ರೇಷ್ಠ ಯಾರ್ದು? ಅರ್ಥಾರ್ಥಿದು. ಒಟ್ಟಿನಲ್ಲಿ ಜಿಜ್ಞಾಸುವಿನ ಭಕ್ತಿಯು ಸಾತ್ವಿಕ ಗುಣಪ್ರಧಾನವಾದದ್ದು. ಜಿಜ್ಞಾಸುವಿನ ಭಕ್ತಿ ಏನಿರ್ತದೆ? ಸತ್ವಗುಣದಿಂದ ಕೂಡಿರ್ತದೆ. ಅರ್ಥಾರ್ಥಿದು ರಾಜಸದಿಂದ ಕೂಡಿರ್ತದೆ. ಆರ್ತಿದು ತಾಮಸದಿಂದ ಕೂಡಿರ್ತದೆ. ಅರ್ಥಾರ್ಥಿಯದು ರಾಜಸ ಗುಣದಿಂದ ಕೂಡಿದು ಮತ್ತು ಆರ್ತನದು ತಮಗುಣದಿಂದ ಪ್ರಚಾರವಾದುದು ಎಂದು ತಿಳಿಯಬೇಕು. ಭಕ್ತಿ ಮಾರ್ಗವನ್ನು ಅನುಸರಿಸುವುದರಿಂದ ಆಗುವ ಅನುಕೂಲಗಳು ಏನು? ಈ ಮುಂದಿನ ಸೂತ್ರಗಳಲ್ಲಿ ವರ್ಣಿಸಲಾಗಿದೆ. ಭಕ್ತಿ ಮಾರ್ಗವನ್ನು ಅನುಸರಿಸಿದ್ರೆ ಏನು ಲಾಭ ನಮಗೆ ಅಂತ. ಅಂದರೆ ಭಕ್ತಿಯಲ್ಲಿ ಇತರ ಸಾಧನೆಗಳಿಗಿಂತಲೂ ಹೆಚ್ಚಿನ ಅನುಕೂಲವಿದೆ. ಕಾರಣವೇನೆಂದರೆ ಭಕ್ತಿಯ ಸ್ವರೂಪವನ್ನು ಅರಿಯಲು ಬೇರೆ ಪ್ರಮಾಣಗಳು ಬೇಕಾಗಿಲ್ಲ. ಅದು ತನಗೆ ತಾನೇ ಪ್ರಮಾಣ. ಅಲ್ಲದೆ ಅದು ಶಾಂತಿ ಸ್ವರೂಪವೂ ಮತ್ತು ಪರಮಾನಂದ ಸ್ವರೂಪವೂ ಹೌದು. ಇದರಲ್ಲಿ ಸಾಧಕನು ತಿಳಿದುಕೊಳ್ಳಬೇಕಾದ ಕೆಲವು ವಿಷಯಗಳಿವೆ. ಅವುಗಳ ವಿವರಣೆಯನ್ನು ಕೆಳಗೆ ಕೊಟ್ಟಿದೆ. ಇಲ್ಲಿ ಸಾಧಕನಾದವನು ಕೆಲವೊಂದು ವಿಚಾರಗಳನ್ನ ತಿಳ್ಕೋಬೇಕು. ಭಕ್ತಿ ಮಾರ್ಗದಲ್ಲಿ ನಡೆಯತಕ್ಕಂಥವನು ಅದೇನಪ್ಪ ಅಂದರೆ, ಇಹಲೋಕ ಪರಲೋಕ ವ್ಯಾಪಾರಗಳು ಕೊಡುವವೆಂಬ ವ್ಯಸನವನ್ನು ಮಾಡಬಾರದು. ಅಂದರೆ ಭಕ್ತಿಯನ್ನು ಮಾಡಿದ್ರೆ ಏನಾಗುತ್ತೆ? ಇಹಲೋಕ ಸಾಧನೆ ಆಗುತ್ತೆ. ಅಂದರೆ ಇಹಲೋಕದಲ್ಲಿ ಲೌಕಿಕ ಜೀವನದಲ್ಲಿ ಸುಖ ಬರುತ್ತೆ. ಈ ಸತ್ತ ನಂತರ ಸ್ವರ್ಗಕ್ಕೆ ಹೋಗ್ತೀವಿ, ಪರಲೋಕ ವ್ಯಾಪಾರಗಳು ಚೆನ್ನಾಗಿ ನಡೀತದೆ ಅನ್ನೋ ವ್ಯಸನವನ್ನು ಮಾಡಬಾರ್ದು. ಕಾರಣ ಏನಂದರೆ ಆತ್ಮ ತಾನೆಂಬುದನ್ನು, ಪ್ರಪಂಚ ವ್ಯಾಪಾರಗಳನ್ನು, ವೈದಿಕ ಕರ್ಮಗಳನ್ನು ಭಗವಂತನಲ್ಲಿಯೇ ಅರ್ಪಿಸುವುದರಿಂದ ಚಿಂತೆಗೆ ಎಡೆಯೇ ಇಲ್ಲ. ಅರ್ಥ ಆಯ್ತಲ್ವಾ? ಈಗ ಈ ರಾಮಕೃಷ್ಣ ಪರಮಹಂಸರು ಒಂದು ಉದಾಹರಣೆಯನ್ನು ಕೊಡ್ತಾಯಿದ್ರು. ಒಂದು ಎಳೆಯ ಮಗು ತನ್ನ ತಂದೆ ಕೈ ಹಿಡ್ಕೊಂಡು ಗದ್ದೆ ಏರಿ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ ಅದು ಯಾವಗಳಿಗೆಲ್ಲಾದರೂ ಮಗು ಕೈ ಬಿಟ್ಟ ಕ್ಷಣದಲ್ಲಿ ಅದು ಕೆಳಗೆ ಬೀಳ್ಬೋದು. ಆದರೆ ಒಂದು ಮಗುವಿನ ಕೈಯನ್ನು ತಂದೆ ಹಿಡ್ಕೊಂಡಿದ್ರೆ ಮಗು ಹೆಂಗೆ ಬಿದ್ದರೂ ತಂದೆ ಬಿಗಿಯಾಗಿ ಹಿಡಿದಿರ್ತಾನಲ್ವ. ಈಗ ತಂದೆ ಕೈ ಹಿಡ್ಕೊಂಡಿರ್ತಾನೆ ಮಗುವಿನ ಕೈಯನ್ನು, ಆ ಮಗು ಸುರಕ್ಷಿತವಾಗಿರ್ತದೆ. ಅದೇ ತಂದೆ ಹಿಡ್ದಿರೋದಿಲ್ಲ, ತಂದೆ ಕೈಯನ್ನು ಮಗು ಹಿಡ್ದಿರ್ತದೆ, ಆ ಮಗು ಹೆಚ್ಚು ಸುರಕ್ಷಿತೆ ಅಲ್ಲ. ಇಲ್ಲಿ ಭಕ್ತಿ ಅನ್ನೋದು ಕೂಡ ತನ್ನನ್ನು ತಾನು ಸಂಪೂರ್ಣ ಸಮರ್ಪಣೆ ಮಾಡ್ಕೊಬಿಟ್ಟಿರ್ತಾನೆ ಭಗವಂತನಿಗೆ. ಅಂದರೆ ಈಗ ಅವನ ಜವಾಬ್ದಾರಿಯನ್ನು ಯಾರು ತಗೊಂಡಿರ್ತಾರೆ? ಪರಮಾತ್ಮ ತಗೊಂಡಿರ್ತಾನೆ. ಪರಮಾತ್ಮ ತಗೊಂಡಿದ್ಮೇಲೆ ನಮಗೆ ಯಾವ ಥರ ಭಯ? ಇಲ್ಲಿ ನಾವೇನು ಮಾಡಬೇಕು? ಬರೀ ಭಕ್ತಿಯನ್ನು, ನಿರ್ಮಲವಾದ ಭಕ್ತಿಯನ್ನೇ ತೋರಿಸ್ಬೇಕೆ ಹೊರತು ಓ ಪರಮಾತ್ಮ ನನಗೆ ಅದನ್ನು ಕೊಡು, ಇದನ್ನು ಕೊಡು, ಇದನ್ನು ಕೊಡು, ಇದನ್ನು ಕೊಡು, ನಮ್ಮ ಕೋರಿಕೆಗಳಿಗೆ ಮೀರಿ ಅವನ ಅನುಗ್ರಹ ಹೆಚ್ಚಾಗಿರ್ತದೆ. ಅದರಿಂದ ಇಲ್ಲಿ ನಾವು ಸಮರ್ಪಣಾ ಬುದ್ಧಿಯನ್ನು ಕಲ್ತಿರ್ಬೇಕೇ ಹೊರತು ಕೋರಿಕೆಗಳನ್ನ ಇಟ್ಕೋಬಾರ್ದು. ಅದರಿಂದ ಭಗವಂತನಲ್ಲಿಯೇ ಅರ್ಪಿಸುವುದರಿಂದ ಚಿಂತೆ ಎಡೆಯೇ ಇಲ್ಲ. ಇದರಲ್ಲಿ ಪರಮಾತ್ಮ ಸಾಕ್ಷಾತ್ಕಾರವು ಸಿದ್ಧಿಯಾಗದಿದ್ದರೆ ಆ ಸಿದ್ಧಿಯು ಲಭಿಸುವವರೆಗೂ ಪ್ರಾಪಂಚಿಕ ವ್ಯವಹಾರವನ್ನು ನಿರಾಕರಿಸಬಾರದು. ಭಕ್ತಿಯಿಂದ ನಾನು ಇದ್ದೀನಪ್ಪ, ನಾನು ಏನು ಎಲ್ಲವನ್ನು ಬಿಟ್ಬಿಡ್ತೀನಿ ಅಂದರೆ ಅದು ಸಾಧ್ಯವಿಲ್ಲ. ಪರಮಾತ್ಮನ ಸಾಕ್ಷಾತ್ಕಾರ ಆಗುವವರೆಗೂ ನಾವು ಪ್ರಪಂಚದ ವ್ಯವಹಾರಗಳನ್ನು ಮಾಡ್ತಾ ಇರಬೇಕು, ನಿಷ್ಕಾಮ ಬುದ್ಧಿಯಿಂದ ಮಾಡಬೇಕು. ಆದರೆ ತಾನು ಮಾಡುವಾದ ಕರ್ಮದ ಫಲತ್ಯಾಗವನ್ನು ಮಾಡಲು ಯತ್ನಿಸುತ್ತಾ ಆ ಪರಮಾತ್ಮನ ಸಾಕ್ಷಾತ್ಕಾರದ ಸಾಧನೆಯನ್ನು ಅಭ್ಯಸಿಸುತ್ತಲೇ ಬರಬೇಕಾದುದು ಅತ್ಯಂತ ಅಗತ್ಯ. ಇದನ್ನು ಸಾಧಿಸಲು ಪರಸ್ತ್ರೀಯರ, ಪರದ್ರವ್ಯದ, ಶತ್ರುಗಳ ಮತ್ತು ನಾಸ್ತಿಕರ ಚರಿತ್ರೆಯನ್ನು ಕೇಳಲು ಆಸಕ್ತಿ ಇವನ್ನು ತೋರಬಾರದು ಮತ್ತು ಕೇಳಲೂಬಾರದು, ಹೇಳಲೂಬಾರದು. ಅರ್ಥ ಆಯ್ತಲ್ವಾ? ಯಾವುದ್ಯಾವುದು? ಪರಸ್ತ್ರೀಯರ ವಿಚಾರವಾಗಿ ಮಾತಾಡಬಾರ್ದು, ಪರದ್ರವ್ಯದ ವಿಚಾರವಾಗಿ ಮಾತಾಡಬಾರ್ದು, ಶತ್ರುಗಳ ವಿಚಾರವಾಗಿ ಆಲೋಚಿಸಬಾರ್ದು ಮತ್ತು ನಾಸ್ತಿಕರ ಚರಿತ್ರೆ, ದೇವರೇ ಇಲ್ಲ ಅಂತ ವಾದಿಸ್ತಾರಲ್ಲ ಅಂಥವ್ರ ಚರಿತ್ರೆ ಕೇಳಲೂಬಾರ್ದು, ಹೇಳಲೂಬಾರ್ದು. ಇದೂ ಅಲ್ಲದೆ ಅಭಿಮಾನ, ಜಂಬ ಮೊದಲಾದ ತತ್ಸಾಧನ ಪ್ರತಿಬಂಧಕಗಳನ್ನು ಖಂಡಿತ ತ್ಯಜಿಸಬೇಕು. ಅಭಿಮಾನವನ್ನು ಬಿಡಬೇಕು. ಅಂದರೆ ಅಭಿಮಾನ ಅಂದರೆ ಗೊತ್ತಾಗುತ್ತಲ್ಲ,
ನಾನು ನನ್ನದೆಂಬ ಭ್ರಮೆಯಲ್ಲಿ ಮುಳುಗ್ತಾ ಇರ್ತೀವಿ. ನಾನು ದೊಡ್ಡವನು ಅಂತ. ಈ ಅಭಿಮಾನವನ್ನು ಬಿಡಬೇಕು, ಜಂಬವನ್ನು ಬಿಡಬೇಕು. ಇವೆರಡು ನಮ್ಮನ್ನು ಹಾಳು ಮಾಡ್ತವೆ. ಒಟ್ಟಿನಲ್ಲಿ ಸಾಧಕನು ತನ್ನ ಸಕಲ ಕಾರ್ಯಾಚರಣೆಯನ್ನು ಆ ಪರಮಾತ್ಮನಲ್ಲಿಯೇ ಅರ್ಪಿಸುತ್ತಾ ಕಾಮ, ಕ್ರೋಧ, ಅಭಿಮಾನ ಮೊದಲಾದವುಗಳನ್ನು ಇತರ ಬಾಹ್ಯ ಪ್ರಪಂಚ ವಿಷಯಗಳಲ್ಲಿ ಮಾಡದೆ ಆ ಪರಮಾತ್ಮನಲ್ಲಿಯೇ ಇವೆಲ್ಲವನ್ನು ಮಾಡಬೇಕು. ನೀವು ಕಾಮ, ಕ್ರೋಧ ಏನು ಮಾಡಿದ್ರೂ ಪರಮಾತ್ಮನಲ್ಲಿಯೇ ಮಾಡಬೇಕಂತೆ. ಯಾಕಂದರೆ ರಾವಣ ಸದಾಕಾಲ ರಾಮನ ಧ್ಯಾನದಲ್ಲೇ ಇದ್ದ, ದ್ವೇಷ ಮಾಡ್ತಾ ಇದ್ದ. ಕೊನೆಗೇನಾಯಿತು? ವೈಕುಂಠ ಪ್ರಾಪ್ತಿ ಆಯಿತು ಅಲ್ವಾ? ಅದರಿಂದ ಯಾರ್ಯಾರು ಏನೇನು ಮಾಡ್ತಿರೋ ಪರಮಾತ್ಮನ ಕಡೆಯಲ್ಲೇ ದ್ವೇಷ ಮಾಡಿ. ಪ್ರಹ್ಲಾದ ವಿಷ್ಣುವಿನಲ್ಲೇ ಸದಾಕಾಲ ಭಕ್ತಿಯನ್ನಿಟ್ಟಿದ, ಅವನಿಗೂ ವೈಕುಂಠ ಪ್ರಾಪ್ತಿ ಆಯಿತು. ಅವರಪ್ಪ ಹಿರಣ್ಯಕಶಿಪು ದ್ವೇಷವನ್ನು ಮಾಡ್ತಾಯಿದ್ದ, ಅವನಿಗೂ ವೈಕುಂಠ ಪ್ರಾಪ್ತಿ ಆಯಿತು. ಇಷ್ಟೇ, ಪರಮಾತ್ಮನಲ್ಲಿ ದ್ವೇಷ ಪ್ರೀತಿ ಎರಡು ಮಾಡಿದ್ರೂ ನಮಗೆ ಲಾಭವೇ. ಅದೇ ನಾವು ಸಲ್ಲದವರಲ್ಲಿ, ಯಾವ ಯೋಗ್ಯತೆಯೂ ಇಲ್ಲದವರಲ್ಲಿ ದ್ವೇಷಗಳನ್ನು ಮಾಡಿದರೂ ಏನೂ ಫಲವಿಲ್ಲ. ಅದರಿಂದ ನೀನು ದ್ವೇಷನಾದರೂ ಮಾಡು, ಪ್ರೀತಿನಾದರೂ ಮಾಡು, ಅವೆಲ್ಲವನ್ನು ನೀನು ಯಾರ ಮೇಲೆ ಮಾಡು? ಪರಮಾತ್ಮನ ಮೇಲೆ ಮಾಡು ಅಂತ ಇಲ್ಲಿ ನಮಗೆ ಒಂದು ಉಪಾಯವನ್ನು ಹೇಳ್ಕೊಡ್ತಾ ಇದ್ದಾರೆ. ಕಾಮ, ಕ್ರೋಧ, ಅಭಿಮಾನ ಮೊದಲಾದವುಗಳನ್ನು ಇತರ ಬಾಹ್ಯ ಪ್ರಪಂಚದ ವಿಷಯಗಳಲ್ಲಿ ಮಾಡದೆ ಆ ಪರಮಾತ್ಮನಲ್ಲಿಯೇ ಇವೆಲ್ಲವನ್ನು ಮಾಡಬೇಕು. ಮತ್ತು ತ್ರಿರೂಪ ಅಂದರೆ ಸತ್ವ, ರಜಸ್ಸು, ತಮೋಗುಣಗಳು ಇಲ್ಲವೇ ಸ್ಥೂಲ, ಸೂಕ್ಷ್ಮ ಕಾರಣಗಳೆಂಬ 3 ದೇಹಗಳು, ಇವುಗಳನ್ನು ಭಂಗಪಡಿಸುವುದರ ಮೂಲಕ ನಿತ್ಯ ದಾಸ್ಯ ಅಂದರೆ ನಿತ್ಯ ಸೇವೆ ಮಾಡುವ ಅಚ್ಚುಮೆಚ್ಚಿನ ಸೇವಕನಂತೆಯೂ, ನಿತ್ಯಕಾಂತ ಅಂದರೆ ಎಡೆಬಿಡದಿರುವ ಧರ್ಮಪತ್ನಿಯಂತೆಯೂ, ಭಜನಾತ್ಮಕವಾದ ಅಂದರೆ ನಿರಂತರವು ಧ್ಯಾನ ಮಾಡುವಂತೆ ಪ್ರೇರಿಸುವ ಪ್ರೇಮವನ್ನು ಮಾಡಬೇಕೇ ವಿನ ಮತ್ತೆ ಬೇರಿಲ್ಲ. ಇಲ್ಲೇನಂತ ಹೇಳಿದ್ರು? ತ್ರಿರೂಪ, 3 ರೂಪದಲ್ಲಿ ನಾವು ಸೇವೆಯನ್ನು ಮಾಡಬೇಕಂತೆ. ಯಾವ್ಯಾವ ಥರದಲ್ಲಿ ಅಂತ ಸರಿಯಾಗಿ ಗಮನವಿಟ್ಟು ನೋಡಿ. ಸತ್ವ, ರಜಸ್ಸು, ತಮೋ ಗುಣಗಳು ಇಲ್ಲದೆ ಅವು 3 ಇರಬಾರ್ದಂತೆ. ಈ 3 ಬಿಟ್ಟು ಪರಮಾತ್ಮನ ಭಕ್ತಿಯನ್ನು ಮಾಡಬೇಕಂತೆ. ಮತ್ತು ಇನ್ನೊಂದು ಸ್ಥೂಲ, ಸೂಕ್ಷ್ಮ ಕಾರಣ ಶರೀರಗಳು, ಇವುಗಳನ್ನು ಭಂಗಪಡಿಸುವುದರ ಮೂಲಕ ಅಂದರೆ ಸ್ಥೂಲ ದೇಹದ ಅಭಿಮಾನವೂ ಇರಬಾರದು, ಸೂಕ್ಷ್ಮ ದೇಹದಲ್ಲಿರ್ತಕ್ಕಂಥ ಒಂದು ಅಂತಃಕರಣದ ಮಾಲಿನ್ಯವೂ ಇರಬಾರ್ದು, ಕಾರಣ ಶರೀರ ಅಂದರೆ ಅಜ್ಞಾನವೂ ಕೂಡ ಇರಬಾರ್ದು. ತಿಳಿದು ಭಕ್ತಿಯನ್ನು ಮಾಡಬೇಕು. 3 ಆಯ್ತಲ್ವಾ? ಆಮೇಲೆ ಇನ್ನೇನು ಮಾಡಬೇಕು? ನಿತ್ಯ ದಾಸೋಹ. ನಿತ್ಯ ದಾಸೋಹ ಅಂದರೆ ಪರಮಾತ್ಮನ ಸೇವೆಗೆ ನಾವು ಅಚ್ಚುಮೆಚ್ಚಿನವರಾಗಿ ನಡ್ಕೋಬೇಕು. ಆಮೇಲೆ ನಿತ್ಯಕಾಂತ. ನಿತ್ಯಕಾಂತ ಅಂದ್ರೇನು? ಧರ್ಮಪತ್ನಿಯಾದವಳು, ಪತಿವ್ರತ ಸ್ತ್ರೀಯು ತನ್ನ ಗಂಡನ ಸೇವೆಯ ವಿನ ಮತ್ಯಾವ ಚಿಂತೆ ಇರೋದಿಲ್ಲ ಅವಳಿಗೆ, ತನ್ನ ಚಿಂತೆಯೂ ಕೂಡ ಇರೋದಿಲ್ಲ. ಆ ಥರದಲ್ಲಿ ಪರಮಾತ್ಮನಲ್ಲಿಯೇ ನಾವು ಅಚ್ಚುಮೆಚ್ಚಾಗುವಂತೆ ನಡ್ಕೋಬೇಕು. ನಿತ್ಯ ಸೇವೆಯನ್ನು, ನಿತ್ಯ ದಾಸತ್ವ. ನಿತ್ಯ ದಾಸತ್ವ ಅಂದರೆ ಇಲ್ಲಿ ಆಂಜನೇಯ ಆ ಒಂದು ದಾಸತ್ವಕ್ಕೆ ತುಂಬ ಉದಾಹರಣೆ. ಆಂಜನೇಯನಿಗಿಂತ ದಾಸನೇ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಆ ದಾಸತ್ವವನ್ನು ನಾವು ಮಾಡಬೇಕು ಪರಮಾತ್ಮನಲ್ಲಿ. ಆಮೇಲೆ ಭಜನೆ, ಭಜನಾತ್ಮಕವಾದ ಅಂದರೆ ನಿರಂತರವು ಧ್ಯಾನ ಮಾಡುವುದು, ಅಂದರೆ ಅವನ ಕೀರ್ತನೆಗಳನ್ನು, ಅವನ ಲೀಲೆಗಳನ್ನು ಹೊಗಳಿ ಕೊಂಡಾಡುವುದು. ಇದು ನಿಜವಾದ ಭಕ್ತಿ ಅನ್ನಿಸ್ಕೊಳ್ತದೆ. ಈ ಮುಂದೆ ಭಕ್ತರ ಮಹಿಮೆ ಎಂಥದೆಂಬುದನ್ನು ವರ್ಣಿತವಾಗಿದೆ. ಈಗ ಭಕ್ತಿ ಯಾವ ರೀತಿ ಮಾಡಬೇಕು ಅಂತಾಯಿತು. ಇನ್ನು ಭಕ್ತರುಗಳು ಹೆಂಗಿರ್ತಾರೆ, ಅವ್ರ ಮಹಿಮೆ ಎಂಥದ್ದು ಅನ್ನೋದನ್ನು ವರ್ಣಿಸ್ತಾರೆ. ಅದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ, ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.